ಪ್ಲಾಸ್ಟಿಕ್ ತ್ಯಾಜ್ಯ ಅನ್ನುವುದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದರ ಮರುಬಳಕೆಗೆ ವಿವಿಧ ಆವಿಷ್ಕಾರಗಳು ವಿಶ್ವದಾದ್ಯಂತ ನಡೆಯುತ್ತಲೇ ಇದೆ. ಆದರೆ ಈ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಸುಂದರ ಮನೆ ನಿರ್ಮಿಸಬಹುದು ಅನ್ನೋದನ್ನ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ತೋರಿಸಿಕೊಟ್ಟಿದ್ದು, ಕರಾವಳಿ ತೀರದಲ್ಲಿ ಅನೌಪಚಾರಿಕ ತ್ಯಾಜ್ಯ ಸಂಗ್ರಹಕಾರರ ಜೀವನ ಮಟ್ಟ ಅಭಿವೃದ್ಧಿಪಡಿಸಲು ಹಾಗೂ ಸುಧಾರಿಸಲು ಮುಂದೆ ಬಂದಿದೆ. ಬಳಸಿದ ಬಳಿಕ ಕಸವಾಗುವ ಪಾಲಿಥೀನ್ ಬ್ಯಾಗ್ಗಳು, ಗುಡ್ಕಾ ಪ್ಯಾಕೆಟ್ ಹೀಗೆ ಅನೇಕ ತ್ಯಾಜ್ಯದ ಪ್ಲಾಸ್ಟಿಕ್ಗಳಿಂದ ಮನೆಯನ್ನ ನಿರ್ಮಿಸಿದೆ. ಈ ಸಂಸ್ಥೆ ಮಂಗಳೂರು ಹೊರವಲಯದ ಪಚ್ಚನಾಡಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮನೆಯೊಂದನ್ನು ನಿರ್ಮಾಣ ಮಾಡಿದ್ದು, ಪೌರ ಕಾರ್ಮಿಕರಾಗಿರುವ ಕಮಲ ಅವರಿಗೆ ಹಸ್ತಾಂತರಿಸಿದೆ. 350 ಸ್ಕ್ವೇರ್ ಫೀಟ್ನ ಮನೆ ಇದಾಗಿದ್ದು 30 ವರ್ಷಗಳ ಕಾಲ ಈ ಮನೆ ಬಾಳಿಕೆಗೆ ಬರುತ್ತದೆ ಎಂದು ಸಂಸ್ಥೆಯ ನಿರ್ದೇಶಕರಾದ ಶಿಫ್ರಾ ಜೇಕಬ್ಸ್ ಅವರು ತಿಳಿಸಿದ್ದಾರೆ. ಈ ಮನೆ ಯಾವುದೇ ಪ್ರತಿಕೂಲ ವಾತಾವರಣಕ್ಕೂ ಹೊಂದಿಕೊಳ್ಳಲಿದ್ದು ಫೈರ್ ಪ್ರೂಫ್ ಕೂಡ ಇರಲಿದೆ. ಪ್ಲಾಸ್ಟಿಕ್ ಫಾರ್ ಚೇಂಜ್ ರೀಸೈಕ್ಲಿಂಗ್ ಕಾರ್ಪೊರೇಷನ್ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಂಡಿಯಾದಲ್ಲಿ ನಮ್ಮದು ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಅಂತ ಇದೆ. ಸೊ ಯೂಸಲಿ ಪ್ಲಾಸ್ಟಿಕ್ ಫಾರ್ ಚೇಂಜ್ ಏನು ಮಾಡ್ತಾ ಇದೆ ಅಂತಂದರೆ, ಎನ್ವೈರ್ನ್ಮೆಂಟಿಗೆ ಹೋಗುವಂತಹ ಒಂದು ಪ್ಲಾಸ್ಟಿಕ್ಕನ್ನು ನಾವು ಸಂಗ್ರಹಣೆ ಮಾಡಿ ಅದನ್ನು ರೀಸೈಕಲ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಈ ಕಸ ಆಯೋರು ಅಂತ ನಾವು ಏನು ಹೇಳ್ತೀವಿ, ವೇಸ್ಟ್ ಪಿಕ್ಕರ್ಸು, ವೇಸ್ಟ್ ಕಲೆಕ್ಟರ್ಸ್ ಅಂತ ನಾವು ಏನು ಹೇಳ್ತೀವಿ, ಅವ್ರನ್ನ ಸೋಷಿಯಲಿ ಮತ್ತು ಎಕನಾಮಿಕಲಿ ಡೆವಲಪ್ ಮಾಡೋದಕ್ಕೆ ಕೂಡ ಈ ಫೌಂಡೇಶನ್ನು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮಂಗಳೂರಲ್ಲಿ ನಾವು ಪಚ್ಚನಾಡಿ ಮತ್ತು ಕುರಿಕೊಟ್ಟ 2 ಜಾಗದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸುಮಾರು 100 ಫ್ಯಾಮಿಲಿ ಜೊತೆಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಒಂದು 30 ಫ್ಯಾಮಿಲಿ ವೇಸ್ಟ್ ಪಿಕ್ಕಿಂಗಲ್ಲೇ ಇನ್ವಾಲ್ವ್ ಆಗಿದೆ. ಅಂದರೆ ಅವರು ಲ್ಯಾಂಡ್ ಫಿಲ್ಗೆ ಹೋಗ್ತಾರೆ, ರಸ್ತೆಗೆ ಹೋಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅವರು ಒಂದು ವೇಸ್ಟನ್ನು ಪಿಕ್ ಮಾಡಿ ಅದನ್ನು ಸ್ಕ್ರ್ಯಾಪ್ ಶಾಪಿಗೆ ಸಂಗ್ರಹಣೆ ಮಾಡಿ ಸ್ಕ್ರ್ಯಾಪ್ ಶಾಪಿಗೆ ಮಾರ್ತಾರೆ. ಅದೇ ರೀತಿ ಬೇರೆ ವೇಸ್ಟ್ ವರ್ಕರ್ಸು ಇದ್ದಾರೆ. ಅರ್ಬನ್ ಲೋಕಲ್ ಬಾಡಿ ನಮ್ಮ ಮುನ್ಸಿಪಾಲ್ಟಿಯಿಂದ ಅವರು ಕಸವನ್ನು ಮತ್ತು ಒಣ ಕಸವನ್ನು, ಪ್ಲಾಸ್ಟಿಕ್ಕನ್ನು ಸಂಗ್ರಹಣೆ ಮಾಡಿ ಅದನ್ನು ಸ್ಕ್ರ್ಯಾಪ್ ಶಾಪಿಗೆ ಮತ್ತು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟ್ರಿಗೆ ಮಾರುವಂಥದ್ದು. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಕೆಲವೊಂದು ಪ್ಲಾಸ್ಟಿಕ್ಕಿಗೆ ಅದರದೇ ಆದ ಒಂದು ವ್ಯಾಲ್ಯೂ ಇದೆ. ಲೈಕ್ PET ಬಾಟಲು, HDPE ಬಾಟಲ್ಗೆ ಅದರದೇ ಆದ ವ್ಯಾಲ್ಯೂ ಇದೆ. ಆದರೆ ಇಲ್ಲಿ ಕೆಲವೊಂದು ಪ್ಲಾಸ್ಟಿಕ್ ಇದೆ, ಅದನ್ನು ನಾವು ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಪಾನ್ ಪರಾಗು ಪ್ಯಾಕೆಟು ಏನಿದೆ, ಚಿಪ್ಸ್ ಪ್ಯಾಕೆಟು ಏನಿದೆ, ಈ ಒಂದು LDPE ಪ್ಯಾಕೆಟು ಏನಿದೆ, ಇದಕ್ಕೆ ಯಾವುದೇ ರೀತಿ ಒಂದು ರೀಸೈಕ್ಲಿಂಗ್ ವ್ಯಾಲ್ಯೂ ಇಲ್ಲ. ಇದನ್ನು ಯಾರು ಕೊಂಡೊಯ್ಯೋದಿಲ್ಲ. ಸೊ ಈ ಪ್ಲಾಸ್ಟಿಕ್ ಏನಾಗ್ತಾ ಇದೆ ಅಂತಂದರೆ, ಒಂದು ಸಿಮೆಂಟ್ ಕ್ಲೀನಿಗೆ ಹೋಗಿ ಬರ್ನ್ ಆಗ್ತಾ ಇದೆ. ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ, ನಮ್ಮ ಎನ್ವೈರ್ನ್ಮೆಂಟ್ ಇನ್ನಷ್ಟು ಹಾಳಾಗುತ್ತೆ. ಇಲ್ಲ ಅಂತಂದರೆ ಇದು ಲ್ಯಾಂಡ್ ಫಿಲ್ ಅಥವಾ ಇದು ಒಂದು ಸಮುದ್ರಕ್ಕೆ ಹೋಗಿ ಇದು ಎಂಡ್ ಆಗುತ್ತೆ.